ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅಮೆಜಾನ್ ವೆಬ್ಸೈಟ್ನಿಂದ ಪರ್ಚೇಸ್ ಮಾಡಿದಂತಹ ಒಂದು ಕಿಚನ್ ಪ್ರಾಡಕ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಚೀತಾ ಬಂದ ಪಾರ್ಸಲ್ ಓಪನ್ ಮಾಡಲಿಕ್ಕೆ. ನಾವು ರೆಡಿ ಮಾಡುವಾಗಲೇ ಚೀತಾ ರೆಡಿ ಇಲ್ಲಿ. ಯಾವತ್ತಿನ ಹಾಗೆ ಈ ಪ್ರಾಡಕ್ಟನ್ನು ಕೂಡ ಅಷ್ಟೇ ನೀಟ್, ಅಷ್ಟೇ ಸೇಫಾಗಿ ನನಗೆ ಅಮೆಜಾನ್ನವರು ಪಾರ್ಸಲ್ ಮಾಡಿ ಕೊರಿಯರ್ ಮಾಡಿದ್ದಾರೆ. ಈಗ ನಾನು ಬಾಕ್ಸನ್ನು ಓಪನ್ ಮಾಡ್ಕೊಳ್ತಾ ಇದ್ದೇನೆ. ಈ ಕಡೆ ನೋಡಿ, ಸಿಂಡ್ರೆಲ್ಲ ಕೂಡ ಬಂದಿದ್ದಾಳೆ, ನನ್ನ ಚಾರ್ಮಿಂಗ್ ಕೂಡ ಇದ್ದಾನೆ. ಈಗ ನಾನು ಒಳಗಿರುವಂತಹ ಮತ್ತೊಂದು ಬಾಕ್ಸನ್ನು ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ. ಈಗ ಒಳಗಿರುವಂತಹ ಫಸ್ಟ್ ಬಾಕ್ಸನ್ನು ನಾನು ತೆಗೆದು ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ. ಇದನ್ನು ಕೂಡ ನಾನು ಕಿಚನ್ಗೋಸ್ಕರನೇ ಪರ್ಚೇಸ್ ಮಾಡಿದೆ. ಅಮೆಜಾನ್ನಲ್ಲಿ ನಾವು ಯಾವುದೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರು ನಮಗೆ ಅವ್ರು ಕೊಟ್ಟ ಡೇಟಿನ ಒಂದಿನ ಮೊದಲೇ ನಮ್ಮ ಕೈ ಸೇರುವಂತೆ ಕಳಿಸ್ಕೊಡ್ತಾರೆ ಅವರು. ನನಗೆ ಬಂದ ಎಲ್ಲ ಪ್ರಾಡಕ್ಟು ಹಾಗೆ ಅವ್ರು ಹೇಳಿರುವಂತಹ ದಿನಾಂಕಕ್ಕಿಂತ ಮೊದಲೇ ನನ್ನ ಕೈ ಸೇರಿರುತ್ತೆ ಅದು. ನೋಡಿ, ನಾನೀಗ ಫಸ್ಟ್ ಬಾಕ್ಸನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ. ಇದು ನಾನು ನನ್ನ ಓವನ್ ಮೇಲೆ ಇಡುವಂತಹ ಒಂದು ರ್ಯಾಕ್. ಇದು 3 ಶೆಲ್ಫ್ಸ್ ರ್ಯಾಕ್. ಇದರ ಮೇಲೆ ಯಾವುದಾದ್ರೂ ನಮ್ಮ ಕಂಟೈನರ್, ಮಗ್, ಆಮೇಲೆ ಸ್ಪೂನ್ ಸೆಟ್ ಇಂಥದ್ದನ್ನೆಲ್ಲ ಜೋಡಿಸ್ಕೊಳ್ಬೋದು. ಕೆಳಗಡೆ ಓವನನ್ನು ಇಟ್ಕೊಂಡು ತುಂಬ ಸ್ಟ್ರಾಂಗ್ ಆಗಿದೆ ಇದು. ಇದನ್ನೊಂದು ಪರ್ಚೇಸ್ ಮಾಡಿದ್ದೆ. ಆಮೇಲೆ ಇನ್ನೊಂದು ಬಾಕ್ಸ್ ಇದೆ ನೋಡಿ, ಅದನ್ನು ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಅಲ್ಲಿ ಸಿಂಡ್ರೆಲ್ಲ ಕೂತಿದ್ದಾಳೆ ನೋಡಿ ಬಾಕ್ಸ್ ಒಳಗಡೆ. ಇದು ಕೂಡ ನಾನು ಕಿಚನ್ಗೋಸ್ಕರನೇ ತಗೊಂಡೆ. ಅದನ್ನು ಕೂಡ ನಿಮ್ಮ ಜೊತೆಗೆ ನಾನು ಓಪನ್ ಮಾಡಿ ತೋರಿಸ್ತೇನೆ. ಬಾಕ್ಸನ್ನು ಓಪನ್ ಮಾಡಿದೆ. ನೋಡಿ, ಅದರಲ್ಲೂ ಇನ್ನೊಂದು ರ್ಯಾಕನ್ನು ನಾನು ಪರ್ಚೇಸ್ ಮಾಡಿದ್ದೇನೆ. ನೋಡಿ, ಈ ರೀತಿ ಇದೆ. ನಾನು ಎರಡನೇದಾಗಿ ಪರ್ಚೇಸ್ ಮಾಡಿರುವಂತಹ ರ್ಯಾಕ್, ವೈಟ್ ಕಲರ್ ರ್ಯಾಕ್ ಇದು.
ಇದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಇದಕ್ಕೆ ನಾವು ಕೆಳಗಡೆ ವೀಲ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನಾವು ಸ್ವಲ್ಪ ಜಾಗದಲ್ಲಿ ಎಲ್ಲಿ ಬೇಕಾದರೂ ಇದನ್ನು ನಾವು ಅಸೆಂಬಲ್ ಮಾಡ್ಕೊಳ್ಬೋದು. ಇದು 4 ಶೆಲ್ಫ್ಸ್ ಇರುವಂತಹ ರ್ಯಾಕ್. ನಾವು ಫ್ರಿಡ್ಜ್ ಸೈಡ್ ಆಮೇಲೆ ಬೆಡ್ರೂಮ್ ಇದರಲ್ಲೆಲ್ಲ ಇದನ್ನು ನಾವು ಅಸೆಂಬಲ್ ಮಾಡ್ಕೊಳ್ಬಹುದು. ಕೆಳಗಡೆ ವೀಲ್ ಕೂಡ ಇದೆ ಇದಕ್ಕೆ. ಕಿಚನಲ್ಲಿ ನಮ್ಮ ಗ್ರೋಸರಿ ಕಂಟೈನರ್ ಇಂಥದ್ದನ್ನೆಲ್ಲ ಜೋಡಿಸ್ಕೊಳ್ಳಿಕ್ಕೆ ಇದು ತುಂಬ ಒಳ್ಳೆಯದು. ಈ ರ್ಯಾಕ್ ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ರ್ಯಾಕ್ ಕೂಡ ನನಗೆ ಪರ್ಚೇಸ್ ಮಾಡಬೇಕು. ಇಂಥದ್ದೇ ವೈಟ್ ಕಲರ್ ನಾನು ಸೆಕೆಂಡ್ ತಗೊಂಡಂತಹ ತೋರಿಸಿದಂತಹ ರ್ಯಾಕನ್ನು ಇನ್ನೊಂದು ಪರ್ಚೇಸ್ ಮಾಡಬೇಕು ಅಂತ ಇದ್ದೇನೆ. ಇದರಲ್ಲಿ 2 ಶೆಲ್ಫ್ಸ್ ಬರುವಂಥದ್ದು, 3 ಶೆಲ್ಫ್ಸ್ 4, 5 ಈ ರೀತಿಯಾಗಿ ಬರುತ್ತೆ. ನಾನು ತಗೊಂಡಂಥದ್ದು 4 ಶೆಲ್ಫ್ಸ್ ಇರುವಂತಹ ರ್ಯಾಕ್, ವೈಟ್ ಕಲರ್ ರ್ಯಾಕ್ ಇದು. ನೋಡಿ, ಪಾರ್ಸಲ್ ಬಾಕ್ಸ್ ಒಳಗಡೆ ಸಿಂಡ್ರೆಲ್ಲಾ, ಚೀತಾ ಆಮೇಲೆ ಚಾರ್ಮಿಂಗ್ 3 ಜನರು ಇದ್ದಾರೆ. ಈ ಕಡೆ ಬುಲ್ಲು ಕೂಡ ಇದ್ದಾಳೆ. ನೋಡಿ, ನಾನು ಮೊದಲು ನಿಮಗೆ ತೋರಿಸಿದಂತಹ ರ್ಯಾಕ್ ನಾವು ಜೋಡಿಸ್ಕೊಂಡ ನಂತರ ಅಸೆಂಬಲ್ ಮಾಡಿದ ನಂತರ ಈ ತರ ಕಾಣುತ್ತೆ. ನಮಗೆ ಈ ತರ ಕೆಳಗಡೆ ಓವನ್ ಇಟ್ಕೊಂಡು ಮೇಲೆ ನಾವು ಬೇರೆ ನಮ್ಮ ಕಿಚನ್ ಅಲ್ಲಿ ನಾವು ಜೋಡಿಸ್ಕೊಳ್ಳುವಂತಹ ವಸ್ತುಗಳನ್ನೆಲ್ಲ ಜೋಡಿಸ್ಕೊಳ್ಬಹುದು. ಸೆಕೆಂಡ್ ತೋರಿಸಿದಂತಹ ರ್ಯಾಕ್ ನೋಡಿ ಈ ತರ ಕಾಣಿಸುತ್ತೆ ನಮಗೆ. ಇದೆರಡು ಕೂಡ ನಮ್ಮ ಕಿಚನ್ ಅಲ್ಲಿ ಬಳಸುವಂತಹ ರ್ಯಾಕ್ಸ್ ಇದು. ಪ್ರಾಡಕ್ಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ನೀವು ನೋಡ್ಕೊಳ್ಬಹುದು. ನೋಡಿ, ನಾನೀಗ ನಿಮಗೆ ಸೆಕೆಂಡ್ ತೋರಿಸಿದಂಥ ರ್ಯಾಕ್ನಲ್ಲಿ ಎಲ್ಲ ಐಟಮನ್ನು ನಾನು ಜೋಡಿಸಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಈ ಥರ ಜೋಡಿಸ್ಕೊಂಡು ಇಡ್ಬೋದು ನಾವು ಕಿಚನ್ನ ಸೈಡಲ್ಲಿ. ತುಂಬ ಈಸಿಯಾಗಿ ಜೋಡಿಸ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.